ಎಲ್ಲ ವೀಕ್ಷಕರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ಮಾಲಿನಿಯ ಗರ್ಭದಲ್ಲಿ ಕೋನದ ಜನನ ಅಂದರೆ ಮಹಿಷಾಸುರ ಯಾಕೆ ಜನಿಸುತ್ತಾನೆ, ಅದರ ಹಿಂದಿರುವ ಪೌರಾಣಿಕ ಹಿನ್ನೆಲೆ ಏನು ಎಲ್ಲವನ್ನು ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರಾಕ್ಷಸ ದಂಪತಿಗಳಾದ ವಿದ್ಯುನ್ಮಾಲಿ ಹಾಗೂ ಮಾಲಿನಿ ದಂಪತಿಗಳು ತ್ರಿಲೋಕಗಳನ್ನು ಜಯಿಸುವಂತಹ ಪುತ್ರನ ಅಪೇಕ್ಷೆಯಲ್ಲಿರುತ್ತಾರೆ. ಪುತ್ರ ಪ್ರಾಪ್ತಿಗಾಗಿ ತಪಸ್ಸನ್ನು ಆಚರಿಸಲು ಮಾಲಿನಿಯು ನಿರ್ಧರಿಸಿ ದಟ್ಟವಾದ ಅರಣ್ಯವೊಂದನ್ನು ಪ್ರವೇಶ ಮಾಡುತ್ತಾಳೆ. ತನ್ನ ತಪಸ್ಸಿಗೆ ದೇವತೆಗಳು ಅಡ್ಡಿ ಮಾಡಬಹುದೆಂಬ ಸಹಜ ಹೆದರಿಕೆಯಿಂದಲೇ ಅಪರೂಪದ ಚೆಲುವೆಯಾದ ರಾಕ್ಷಸ ರಾಣಿ ಮಾಲಿನಿಯು ಎಮ್ಮೆಯ ರೂಪಧರಿಸಿ ಘೋರ ತಪಸ್ಸನ್ನು ಆಚರಿಸುತ್ತಾಳೆ. ಅವಳ ಕಠೋರ ತಪಸ್ಸಿನ ತೀವ್ರತೆ ಎಷ್ಟಿತ್ತೆಂದರೆ ಅವಳ ದೇಹದಿಂದ ಬೆಂಕಿಯ ಜ್ವಾಲೆ ಹೊರಹೊಮ್ಮುತ್ತಿತ್ತು. ಕಾಡಿನಲ್ಲಿದ್ದ ಮೃಗಗಳೆಲ್ಲ ದಿಕ್ಕಾಪಾಲಾಗಿ ಓಡುತ್ತಿದ್ದವು. ಅವಳ ದೇಹದಿಂದ ಹೊರ ಹೊಮ್ಮುತ್ತಿದ್ದ ಶಾಖದಿಂದ ಅದೇ ಕಾಡಿನಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದ ಋಷಿ ಮುನಿಯೊಬ್ಬರ ತಪಸ್ಸಿಗೆ ಭಂಗವಾಗಿ ಆಕೆಗೆ ಶಾಪವನ್ನು ನೀಡುತ್ತಾರೆ. ಎಮ್ಮೆಯ ರೂಪದಲ್ಲಿ ತಪಸ್ಸನ್ನಾಚರಿಸಿದ ಕಾರಣ ಆಕೆಯ ಗರ್ಭದಲ್ಲಿ ಕೋನ ಜನಿಸಲಿ ಎಂದು ಶಾಪ ನೀಡುತ್ತಾರೆ. ಅದರ ಕಾರಣದಿಂದಲೇ ಆಕೆಯ ಗರ್ಭದಲ್ಲಿ ಮಹಿಷನ ಜನನವಾಗುತ್ತದೆ. ಬಾಲಕನಾಗಿರುವಾಗಲೇ ಮಹಿಷ ಬ್ರಹ್ಮನನ್ನು ತಪಸ್ಸಿನಲ್ಲಿ ಒಲಿಸಿಕೊಂಡು ವರಗಳನ್ನು ಪಡೆದು 3 ಲೋಕಕ್ಕೂ ಕಂಟಕನಾಗಿ ಬೆಳೆಯುತ್ತಾನೆ. ನಂತರದ ದಿನಗಳಲ್ಲಿ ಆದಿಮಾಯೆ ಆತನನ್ನು ಸಂಹಾರ ಮಾಡುತ್ತಾಳೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.